ಭಗತ್ ಸಿಂಗ್ರ ಕಥೆಯ ಶಹೀದ್, ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿ, ಜೈ ಕಿಸಾನ್ ಜೈ ಜವಾನ್ ಧ್ಯೇಯದ ಉಪಕಾರ್ ಮೊದಲಾದ ಚಿತ್ರಗಳ ನಾಯಕ ನಟ, ನಿರ್ಮಾಪಕ, ನಿರ್ದೇಶಕ ಮನೋಜ್ ಕುಮಾರ್ ವಿಧಿವಶರಾದರು. 87ರ ಪ್ರಾಯದ ಮನೋಜ್ ಕುಮಾರ್ ಅವರು ಇಂದು ಮುಂಜಾನೆ ವಯೋಸಹಜ ತೊಂದರೆಗಳಿಂದ ನಿಧನ ಹೊಂದಿದ್ದಾರೆ. ಅವರ ಪೂರಬ್ ಔರ್ ಪಶ್ಚಿಮ್ ಮೊದಲಾದ ಚಿತ್ರಗಳಲ್ಲೂ ದೇಶೀಯತೆಗೆ ಒತ್ತು ಕೊಡಲಾಗಿತ್ತು. ಹೃದಯ ಸಂಬಂಧಿ ತೊಂದರೆಗಾಗಿ ಅವರನ್ನು ಕೋಕಿಲಾ ಬೆನ್ ಧೀರುಭಾಯ್ ಅಂಬಾನಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಮುಂಜಾನೆ 3:30 ಗಂಟೆ ಹೊತ್ತಿಗೆ ಅವರು ಕೊನೆಯುಸಿರೆಳೆದಿದ್ದಾರೆ. ದೇಶಪ್ರೇಮದ ಕಥೆಗಳಿಗೆ ಪ್ರಸಿದ್ಧರಾಗಿದ್ದ ಅವರನ್ನ ಚಿತ್ರರಂಗದವರು ಭರತ್ ಕುಮಾರ್ ಎಂದು ಕೂಡ ಕರೆಯುತ್ತಿದ್ರು. ಬೇರೆಯವರು ತಯಾರಿಸಿದ್ದ ಬೇರೆ ಬಗೆಯ ಹಲವು ಚಿತ್ರಗಳಲ್ಲೂ ಅವರು ನಾಯಕ ನಟರಾಗಿ ಕಾಣಿಸಿಕೊಂಡಿದ್ರು. ಅವರು ಕೊನೆಯದಾಗಿ ಕಾಣಿಸಿಕೊಂಡ ಚಿತ್ರ 1995ರ ಮೈದಾನ್ ಎ ಜಂಗ್ ಚಲನಚಿತ್ರವಾಗಿದೆ. ಅವರು 1992ರಲ್ಲಿ ಪದ್ಮಶ್ರೀ, 2015ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲಾದ ಗೌರವಗಳನ್ನು ಸಂಪಾದಿಸಿದ್ರು. ಈಗಿನ ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಹುಟ್ಟಿದ ಅವರ ಗೋಸ್ವಾಮಿ ಕುಟುಂಬವು ಮುಂಬೈಗೆ ಬಂದು ನೆಲೆಸಿತ್ತು. ಅವರ ಮಗ ಕುನಾಲ್ ಗೋಸ್ವಾಮಿ ಮೊದಲಾದವರು ಚಿತ್ರರಂಗದಲ್ಲೇ ಇದ್ದರೂ ತಂದೆಯ ಯಶಸ್ಸನ್ನು ಅವರು ಕಾಣುವುದು ಸಾಧ್ಯವಾಗಲಿಲ್ಲ.